ಕಾಡು ಮೇಣದ ಲಯಗೊಳಿಸುವ ಕಾರ್ಯಕ್ಕೆ ಆದಿರಿ ನೀವಾದರೆ ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರಾಜರ ನಾವಾಗಿದೆ. ಅಷ್ಟು ಮಾತ್ರವಲ್ಲದೆ ಇನ್ನು ಮುಂದಕ್ಕೆ ನಿಮಗೆ ಮಾಡುವುದಕ್ಕಾಗಿ ಉದ್ಯೋಗ, ತಕ್ಕುದಾದಂತಹ ಕ್ಷೇತ್ರ ಹಾಗೂ ಗುಣಗಳನ್ನು ಅನುಗ್ರಹಿಸಲಿದ್ದೇನೆ. ಗುಣ ಮತ್ತೆ ರಾಜದ ಗುಣದಿ ನಿತ್ಯವೇದಿ ಜಲುಬಿನಾಗಲು ಗಾತಿಗೆ ಎತ್ತು ಹರಿಯು ಪೊರೆ ಮಗನೇ ಬ್ರಹ್ಮ, ರಾಜಸ ಗುಣಭರಿತನಾದಂತಹ ನೀನು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿದ್ದುಕೋ ಮಗನೇ. ಆಗಲಮ್ಮ. ಮಗನೇ ವಿಷ್ಣು, ಸಾತ್ವಿಕ ಗುಣಭರಿತನಾದಂತಹ ನೀನು ಪಾಲನಾ ಕಾರ್ಯವನ್ನು ಮಾಡುತ್ತಾ ವೈಕುಂಠದಲ್ಲಿದ್ದುಕೋ ಕಂದ. ನಿಶ್ಚಯ ಅಂತಾಗಲಿ. ಪರಮೇಶ್ವರ, ತಾಮಸ ಗುಣಭರಿತನಾದಂತಹ ನೀನು ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿದ್ದುಕೋ. ಹೋಗಿ ಮಕ್ಕಳೇ, ನಾನು ಕೊಟ್ಟಿರುವಂತಹ ಕಾರ್ಯವನ್ನು ಸಾಗವಾಗಿ ನಿರ್ವಹಿಸಿಕೊಳ್ಳಿ. ಕಷ್ಟ ಬಂದ್ರೆ ಕಷ್ಟಕಾಲದೊಳಿಂದ ನಿತ್ಯ ಹಿಂಬದಿಸಲು ಕೊಟ್ಟು ತಂದ ಜನವ ಇತ್ತನಿ ಪೊರೆಯುವಂತ ಭಯ ಬಿದ್ದೈದಲು ಸತ್ತನಂತ ದಾನವೇ. ಮೂರು ಮೂರ್ತಿಗಳೇ, ಮುಂದೊಮ್ಮೆ ನಿಮಗೆ ಕಷ್ಟ ಬಂತು ಎಂದಾದರೆ ನನ್ನನ್ನೇ ಅನನ್ಯ ಶ್ರದ್ಧಾ ಭಕ್ತಿ ಭಾವದಿಂದ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಅಡಲಿದರೆ ವಿಧಾತನು ಕಡುಮಗವನು ತಾಳಿ ತನ್ನಯ ಮನದಲ್ಲಿ ನುಡಿದ ನಿಂದು ಪಾಯರೋಳು ಹರಿ ಹರಾಲಿದಿ ಹೃದಿ ತೂವ ಕಾರ್ಯವ ಕರುಣಿ ಬೀರಲು ಮಾತೆಯು ಆಗಿದ್ದರೆ ನಮ್ಮಲ್ಲಿ ಹಿರಿಯ ಮನೈದನ ಆಗಿದ್ದರೆ ನಮ್ಮಲ್ಲಿ ಹಿರಿಯವ ಮೈದನ ಮರೆಯಲ್ಲ ಇದು ಕರೆಯು ಹರಿಹರ ನಾನಾಡುವಂತ ಮಾತುಗಳನ್ನು ಲಕ್ಷ್ಯವಿಟ್ಟು ಆಲಿಸಬೇಕು. ಮಾತ್ರ ಅಲ್ಲ, ಅದನ್ನು ಅರ್ಥವಿಸಿಕೊಂಡು ಆ ಬಳಿಕ ಪಾಲಿಸಬೇಕು. ಯಾಕೆ ಸ್ವಲ್ಪ ಹೊತ್ತಿಗೆ ಮುಂಚೆ ನಾವು ಯಾರು, ನಾವು ಏನು ಅಂತ ನಮಗೇ ಗೊತ್ತಿರಲಿಲ್ಲ. ಆ ಹೊತ್ತಿಗೆ ನಮ್ಮ ಬಾಯಿಂದ ಹೊರಟಂತ ಮಾತುಗಳೇ ಆಕೆಯನ್ನು ಮೆಚ್ಚಿಸುವಂತ ಮಂತ್ರಗಳಾಗಲಿ, ನಮ್ಮ ಅಂಗಾಂಗದ ಚಲನೆಗಳೇ ಆಕೆಯನ್ನು ಮೆಚ್ಚಿಸುವಂತ ಮುದ್ರಿಕೆಗಳಾಗಲಿ ಎನ್ನುವಂತ ಭಾವದಿಂದ ಪ್ರಾರ್ಥಿಸಿಕೊಂಡಾಗ ಪ್ರತ್ಯಕ್ಷಳಾದಂತ ಮಾತೆ ಇರುವುದಕ್ಕೆ ಸ್ಥಳ, ಕರೆಯುವುದಕ್ಕೆ ನಾಮ, ಮಾಡುವುದಕ್ಕೆ ಉದ್ಯೋಗ, ಇದನ್ನೆಲ್ಲ ಕೊಟ್ಟು ಅದೃಶ್ಯಳಾಗಿ ಹೋಗಿದ್ದಾರೆ. ಇನ್ನೇನು ನನ್ನ ಸೃಷ್ಟಿಯ ಕಾರ್ಯಕ್ಕೆ ತೊಡಗಬೇಕು ಎಂದು ಯೋಚಿಸಿದಂತ ಸಂದರ್ಭದಲ್ಲಿ
ಅಲ್ಲೇ ಒಂದು ಆಲೋಚನೆ ಬಂತು. ಏನು? ಯಾವುದೇ ಒಂದು ಕರ್ತವ್ಯ ಸಾಂಗವಾಗಿ ಸಾಗಬೇಕು ಅಂತಾದ್ರೆ ಒಬ್ಬ ನಿರ್ದೇಶಕ ಅಂತ ಬೇಕು, ಬೇಕಲ್ಲು. ಒಬ್ಬ ಯಜಮಾನ ಅಂತ ಬೇಕು, ಒಬ್ಬ ಹೇಳುವವರು ಅಂತ ಬೇಕು. ಈ ನಮ್ಮೂರಲ್ಲಿ ಯಜಮಾನನಾಗುವಂತ ಯೋಗ್ಯತೆ ಇರುವುದಾದ್ರೆ ಯಾರಿಗೆ? ಹೌದೌದು, ಉತ್ತರ ಸಿಕ್ಕಿದ ತರ್ಕಿಸಿಕೊಂಡಾಗ ಉತ್ತರವು ನನಗೆ ಸಿಕ್ಕ. ಇದು ಪ್ರಶ್ನೆ ಉತ್ತರ ನನ್ನಲ್ಲಿ ಉಂಟು. ನೋಡು ಅದೇನು ಯೋಚಿಸಿದ್ರೆ ನಮ್ಮೂರಲ್ಲಿ ಯಜಮಾನನಾಗುವಂತ ಯೋಗ್ಯತೆ ಹೊಂದಿದ್ರೆ ಅದು ಈ ಬ್ರಹ್ಮನಿಗೆ ಮಾತ್ರ. ಹೌದು, ಸಂಶಯವಿಲ್ಲ. ಆಧಾರ ಬೇಡ, ಬಟ್ ಹಾಗೆ ಹೇಳಿದ್ರೆ ಆಯ್ತು. ಯಾಕೆ? ಅಮ್ಮ ಪ್ರಥಮವಾಗಿ ಉದ್ಯೋಗ ಯಾರಿಗೆ ಕೊಟ್ಟದ್ದು? ನಿನಗೆ. ನನಗೆ. ಸೃಷ್ಟಿಪ ಕಾರ್ಯ. ಹೌದು ಹೌದು. ಆ ನಂತರ ನಿನಗೆ, ಆ ನಂತರ ಇವನಿಗೆ. ಆದ್ದರಿಂದ ಪ್ರಥಮವಾದ ಉದ್ಯೋಗವನ್ನು ಹೊಂದಿದಂತ ನಾನು ನಿಮಗಿಂತ ದೊಡ್ಡವ ಎನ್ನುವುದನ್ನು ನೀವು ಒಪ್ಪಿಕೊಂಡು ನನ್ನ ನಿರ್ದೇಶನದಂತೆ ನಿಮ್ಮ ಕರ್ತವ್ಯಕ್ಕೆ ಹೊರಗೆ. ಈಗ ಆಜ್ಞೆಯ ನಿನ್ನದು. ಹೌದು, ದೊಡ್ಡವನನ್ನು ನಗದೆ ಬೇರೆ ಗತಿ ಇಲ್ಲ. ಪದುಮಾಜೆ ನಗುದೆಂದ ವಿಧಿಯೇ ನೀ ಸುಮ್ಮನೆ ಸುಮ್ಮನೆ ಮಾತಾಡ್ತೀನಿ. ಪದುಮಾಜೆ ನಗುದೆಂದ ವಿಧಿಯೇ ನೀ ಸುಮ್ಮನೆ ಮದಮದಾಡುವೆ ಯಾತಗೆ ಸುಮ್ಮನೆ ಮತವ ತಾಳುವೆ ಯಾತಗೆ ಈ ಮತವ ತಾಳುವೆ ಯಾತಗೆ ಮಧುಮಾಗ ನಗುತ್ತೆಂದ ವಿಧಿಯೇ ನೀ ಸುಮ್ಮನೆ ಮತವ ತಾಳುವೆ ಯಾತಗೆ ಅಧಿಕ ದಾನೆನುದಾರೆ ಆದಿ ನಡೆಯುವ ಕಾರ್ಯಗೆ ಅಧಿಕ ತಡೆದುದಲ್ಲಿ ನಾಡಿ ಮಾಯನೆ ಮನದ ನಡೆಸುವ ಕಾರ್ಯಗೆ ಮಧುಮಾಚ ನಗುತ್ತೆಂದ ವಿಧಿಯೇ ನೀ ಸುಮ್ಮನೆ ವಿಧಿಯೇ ನೀ ಸುಮ್ಮನೆ ತಾಳುವೆ ಯಾತಗೆ ಅಧಿಕ ತಲೆನು ತಲಿನ ವಿಮಯನೆ ಮಗನ ನಡೆಸುವ ಕಾರ್ಯಕ್ಕೆ ನೀರು ಮಗವ ತಾಳುವೆ ಯಾತಗೆ ವಿಧಿಯೇ ಯಾವುದೋ ಒಂದು ಉಸಿರುಗಟ್ಟಿಸಿದಂತಹ ಸಂದರ್ಭ ನಮಗೆ ಮೊದಲಿತ್ತು. ಆ ದೇದೀಪ್ಯಮಾನವಾದಂತಹ ಶಕ್ತಿಯನ್ನು ಕಣ್ಣ ಮುಂದೆ ಮಾತೃ ಸ್ವರೂಪವಾಗಿ ಕಾಣಿಸಿಕೊಂಡು ಒಂದು ಸಮರ್ಥವಾದಂತಹ ನಿರ್ದೇಶನವನ್ನು ಮಾಡಿ ಒಂದು ಹೀಗಾಗತಕ್ಕದ್ದು ಮೂವರಿಗೊಂದು ಹೊಣೆಗಾರಿಕೆಯನ್ನು ವಹಿಸಿ ತಾನತ್ತ ನೇಪಥ್ಯಕ್ಕೆ ಸಾಗಿಯೇ ಹೋದವಳು. ನಮಗಿರುವ ಕರ್ತವ್ಯ ಏನು ಗೊತ್ತೋ, ನಮಗೆ ಕೊಟ್ಟಂತಹ ಉದ್ಯೋಗ ನಿಷ್ಠೆಯಿಂದ ಮಾಡಿ ಅವಳ ಮನಸ್ಸಿನಲ್ಲಿ ಮೆಚ್ಚುಗೆ ನಾವು ಸಂಪಾದಿಸುವುದು ಮಾತ್ರ. ಹೇಳಿದ್ರಲ್ಲ ಮಹಾತಾಯಿ, ಷಷ್ಠಿಯ ಸ್ಥಿತಿಯಲ್ಲ ಎಂಬಂತಹ ತ್ರಿಕಾರ್ಯಗಳು ನಿಂತಿದ್ದೇನೆ, ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ. ಅದಕ್ಕಾಗಿ ಇಷ್ಟೆಲ್ಲ ಆಯಿತು, ಎಲ್ಲ ಕೇಳಿಸಿಕೊಂಡಿದ್ದೀನಿ. ಮೂವರ ಕಾರ್ಯವು ಘನವಾದ್ದು ತಮ್ಮ ಹೇಳಿಯಾಗಿದೆ, ಒಬ್ಬರಿಗೊಬ್ಬರು ಪೂರಕರು ಅಂತ ಒಪ್ಪಿಸಿಕೊಟ್ಟಾಗಿದೆ. ಅಮ್ಮ ಹೇಳುವಾಗಲೇ ತಲೆ ನಡೆಸಿದ್ರು ಅಂತ. ಅಮ್ಮ ಇಲ್ಲಿಂದ ಹೋದ್ದು ನಿನ್ನ ಶೈಲಿಯಲ್ಲಿ ಬದಲಾವಣೆ. ಮತ್ತೆ ಮೇಲೆದ್ದೆ, ಏನು ಎಡಕ್ಕೆ ನೋಡುವುದೇನು ಬಲಕ್ಕೆ ನೋಡುವುದೇನು, ನಿನ್ನ ತೀರ ಗಂಭೀರವಾದಂತಹ ನಡೆಗಳೇನು,
ಮುಖದಲ್ಲಿ ಬಿಗುವಿಕೆ ಏನು ಆಗ ಬಾಗುವಿಕೆ ಕೊನೆಗೆ ಹಿರಿತನ ಸ್ಥಾಪನೆ ಆಯ್ತು ಸ್ಥಾಪಿಸಿ ಅಲ್ಲಿಗೆ ನಿಲ್ಲಿಸಿದ್ಯಾ ನನ್ನ ಆಜ್ಞೆಯಂತೆ ನೀವು ನಡೆಯತಕ್ಕದ್ದು ಹೌದು. ಅಪ್ಪ ಇಷ್ಟು ಉಂಟಲ್ವ ಏನು ಒಂದು ಕೆಲಸ ಸಿಕ್ಕಿದ್ರೆ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಉಂಟಲ್ವ ಮತ್ತೆ ಸಿಕ್ಕಿದ್ದು ಮಾತ್ರ ಇನ್ನು ಆರಂಭ ಆಗಲಿಲ್ಲ ಇಲ್ಲ ಆರಂಭಕ್ಕೆ ಮೊದಲೇ ಸೃಷ್ಟಿಪ ಕಾರ್ಯವ ಕರುಣಿಸಿರಲು ಮಾತೆಯು ಅರಿತಾರೆ ನಮ್ಮೋಡು ಹಿರಿಯವನ ಇಷ್ಟೇನ ಮರೆಯಲ್ಲವಿದು ಕರೆಯು ನಮ್ಮ ಭಟ್ರದ್ದು ಮರೆಯಲ್ಲ ನೀ ನಡೆಸುವುದು ಎಂತದ್ದು ಉಂಟಿರುವುದು ಕರೆಯೋ ಅಲ್ಲ ಎಂತದ್ದು ಅಂತ ಒಂದು ಕರೆಯನ್ನು ಸರಿಸಿದ್ಯೇ ಹೇಗೆ ಕೆಲಸ ಎಲ್ಲ ಹಾಗಾಗ್ಲಿಕ್ಕೆ ಉಂಟು ನಮಗೊಂದು ಕೆಲಸ ಸಿಕ್ಕಿದೆ ಮಾಡಬೇಕು ನಮ್ಮ ಮೂಲ ವಸ್ತು ಇಲ್ಲಿ ಯಾವುದು ಯಾರು ಏನು ಗೊತ್ತಾಗುದಿಲ್ಲ ಹೇಗಪ್ಪ ಆರಂಭಿಸುವುದು ವಿಷಯ ಸಿಗುವುದಿಲ್ಲ ಆಗ ಜನವನ್ನು ನೋಡುದು ಯಾರಾದ್ರೂ ನೋಡ್ತಾ ಇದ್ದಾರೆ ಗಮನಿಸಿದ್ರೆ ಆಯ್ ಗೊತ್ತಾಯ್ತಾ ಇದು ನಾನು ದೊಡ್ಡವ ನಾ ಮಾಡಿದಷ್ಟು ಹೊತ್ತಿ ಕೆಲಸ ನಾನು ಹೇಳಿದ್ರೆ ಒಪ್ಪಿಕೊಳ್ಳಿ ಒಪ್ಪಿತಾ ದೊಡ್ಡವ ಮಾಡಿದಷ್ಟು ಹೊತ್ತಿ ಕೆಲಸ ಒಪ್ಪದಿದ್ರೆ ನನ್ನ ಮಾತಿಗೆ ವಿರೋಧ ಹೇಳಿದಲ್ಲ ನಾನು ಮಾಡುದಿಲ್ಲ ಜಾರಿಕೊಳ್ಳುವ ಪ್ರಯತ್ನ ಆಡಿದ್ದು ಅಂತಹುದಲ್ಲ ಮಾತ್ರ ನೀನು ಆಡಕೂಡದು ನಾವು ಮೂವರು ಒಂದಾಗಿ ನಡೆಸಬೇಕಾದಂತಹ ಕಾರ್ಯಕ್ರಮ ಸುವ್ಯವಸ್ಥಿತವಾಗಿ ಆಗಬೇಕು ನೀ ಇದನ್ನು ಪ್ರತಿಪಾದಿಸ್ತಾ ಹೋದ್ರೆ ಏನಾಗ್ತದೆ ಗೊತ್ತಿಲ್ಲ ಏನಾಗ್ತದೆ ಮದ ತಾಳಿದ ಬ್ರಹ್ಮ ಅದು ಸಣ್ಣ ಮದ ಅಲ್ಲ ಕಾಟು ಮದವನ್ನು ತಾಳಿದ ನೀ ಮದವ ತಾಳದೆ ಏತಕ್ಕೆ ವಿಧಿಯನ್ನು ಸುಮ್ಮನೆ ಮಾಡಬೇಡ ನಿಯಮವನ್ನು ಸರಿ ಅಂತ ಒಪ್ಪಿಕೊಂಡು ನಡೆಯಬೇಕಾಗ್ತದೆ ಅಧಿಕ ತಾನೇವತಲ್ಲಿ ನಾದಿಮ ಏನೇವ ಅದ ನಡೆಸುವ ಕಾರ್ಯಕ್ಕೆ ಕೊಡಲ್ಪಟ್ಟ ಉದ್ಯೋಗ ನಡೆಸಕ್ಕೆ ದೊಡ್ಡವನಾಗಬೇಕು ಅಂತಿಲ್ಲ ಕೆಲಸ ಮಾಡಿ ದೊಡ್ಡವನಾಗುದಪ್ಪ ಅದಕ್ಕೆ ಮೊದಲೇ ಮಾಡೋದಕ್ಕೆ ಹೊರಟು ನಿನ್ನ ವಾದದ ಹಾದಿದೆಯಲ್ಲ ಹಿರಿತನ ಅದನ್ನು ನಾನು ಒಪ್ಪುವುದೇ ನೀನು ಒಪ್ಪಬೇಕು ಅಂತ ಇಲ್ಲ ನೀನು ನೀನೇ ವಿಧಿಯೇ ಮೃಣನಂದನಾಕ್ಷಣ ಲಯದಧಿಕಾರವ ಅಧಿಕಾರವ ಪಡೆದವನೈತೆ ನಾನು ಸುಡುವೆನು ದಗಲವ ಮುನಿಗಳಿಂದ ಸುಡುವೆನು ದಗಲವ ಮುನಿಗಳಿಂದ ಸುಡದೊಳದಿಗನೆಂದನು ನಾನು ದೊಡ್ಡವ ಆದ್ರೆ ಬ್ರಹ್ಮ ಒಂದು ಒಳ್ಳೆ ಕಾರ್ಯವನ್ನು ಮಾಡಿಬಿಟ್ಟೇನೆ. ಸೃಷ್ಟಿ ಮಾಡಬೇಕೆನ್ನುವಂಥದ್ದು ನಿನ್ನ ಉದ್ದೇಶ, ನಿನಗದೇ ಕಾರ್ಯ, ನಿನ್ನ ಕೆಲಸವೂ ಅದೇ. ಸೃಷ್ಟಿ ಮಾಡಿಬಿಟ್ಟೆ ಅಲ್ಲ, ನಮ್ಮ ಮೂವರಲ್ಲಿ ಕಲಹವನ್ನೇ ಸೃಷ್ಟಿಸಿ ಬಿಟ್ಟೆ. ಅದು ಹಾಗಾಯ್ತು. ಈಗ ಇದು ಕಲಹ ಆಯ್ತಾ? ಮತ್ತೇನು, ಇಲ್ಲಿ ಹಿರಿಯವ ನಾನು ಎನ್ನುವುದನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಹೊರಟವ ನೀನು. ಹಾಗಿಂದು ಇದು ಕಲಹ ಆಗಿ ಹೋಗ್ತದೆ. ಯಾಕೆ? ಇವಾಗ ನೀನು ದೊಡ್ಡವೊಂದು ಹೇಳಿದ್ರೆ ಈತ ಒಪ್ಪುವನಲ್ಲ, ಈತ ಹೇಳಿದ್ರೆ ನಾನು ಒಪ್ಪಬೇಕಾ? ಈಗ ಅವನು ಹೇಳಿದನ್ನು ಒಪ್ಪುದು ಬೇಡ, ನೀನೊಂದು ನನ್ನನ್ನು ಒಪ್ಪಿಬಿಡು. ನಿನ್ನನ್ನು ಒಪ್ಪಬೇಕೆನ್ನುವ ಹಾಗೆ. ಹಾಗಿದ್ರೆ ನನ್ನತನ ಎನ್ನುವುದಿಲ್ವಾ ಹೇಳು? ಅವನತನ ಬಿಟ್ಟವ ವಿಷಯಕ್ಕಿಲ್ಲ. ಹಾಗಾಗಿಯೇ ಮಾತನಾಡೋದಕ್ಕೆ ತೊಡಗಿದವ ನಾನು. ನೀನು ದೊಡ್ಡವನೇ, ನಾನು ದೊಡ್ಡವನೇ. ಅದಷ್ಟರ್ಥಕ ಬೇಡ, ಖಂಡಿತ ಅಲ್ಲ. ಹಾಗೆಂದು ನೀನು ಸಣ್ಣವನೇ, ಏನು ಪ್ರಶ್ನೆಯ? ಸಣ್ಣವನೇ ಹಾಗೆಂತ ದೊಡ್ಡವನೂ ಅಲ್ಲ. ಸಣ್ಣವನು ದೊಡ್ಡವನಲ್ಲ, ಒಂದು ಮಧ್ಯಮ. ದೊಡ್ಡವ ಯಾರು? ಯಾರಪ್ಪ ದೊಡ್ಡವ? ನಾನೇ ದೊಡ್ಡವ.
ಮತ್ತೆ ನೋಡು ನೀನು ಹೌದಪ್ಪ. ನನಗೆ ಸ್ಪರ್ಧೆಗೆ ಜನ ಬಂತು. ಯಾಕೆ ನಾನು ಏನಪ್ಪ ನೀನು ಯಾಕೆ ಹೇಳ್ತಾ ಇದ್ದೆ? ಸರಿಯಾಗಿ ನಿನ್ನನ್ನು ಗಮನಿಸಿ ನೀನು ನೋಡು. ನಿನ್ನ ವರ್ಣ ಯಾವುದು? ಗೌರವ ವರ್ಣ ಅಂದ್ರೆ ರಕ್ತ ಛಾಯೆ. ಅದು ಹೇಗದು? ಅಪಾಯದ ಸಂಕೇತ ಅಲ್ಲ. ಯಾರು ಹೇಳಿದ್ರು? ಮತ್ತೆ ಕೆಲವೊಮ್ಮೆ ಕೆಂಪು ಕಡಿಮೆ ಆದ್ರೆ ಏನೆಲ್ಲ ಆಗ್ತದೆ ಗೊತ್ತಿಲ್ಲ ನಿಮಗೆ? ಆದ್ರೂ ಹೆಚ್ಚಿಗೆ ಅದ್ರ ಅಪಾಯವಲ್ಲ. ಒಂದು ಗೌರವಿಸಬಹುದಾದ ಬಣ್ಣ ಅಲ್ವೇ? ಬಣ್ಣದ ಮೇಲೆ ನಿನ್ನ ಮಾತು ಬಂತೀಗ. ಅದರಿಂದ ಹೇಳುದು ಅದರಿಂದ ದೂರ ಇರುವುದೇ ಒಳ್ಳೆದು. ಮತ್ತೆ ನಿನ್ನದ್ದು ಏನು 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 ಕಳೆ ಏನು ಆಕರ್ಷಣೆ ಬಣ್ಣ. ಕಪ್ಪು ಮೈ ವರ್ಣ ಆಕರ್ಷಣೆ ಅಲ್ಲ ಮತ್ತೆ ಅದು ಯಾರಿಗೆ ಬೇಕು ಹೇಳು? ಯಾರಿಗೆ ಬೇಡ? ಕಪ್ಪನ್ನು ಯಾರು ಪ್ರಿಯ ಪಡುವವರಲ್ಲ. ಇಷ್ಟೇ ಮತ್ತೆ ಎಲ್ಲರಿಗೆ ಬೇಕಾದ ಯಾವ್ದಪ್ಪ? ನನ್ನ ಮೈ ವರ್ಣ ಅದು ಯಾವ? ಶ್ವೇತ ವರ್ಣ. ಬಿಳಿ 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 ಮತ್ತೆ ಬರೀ ಬಿಳಿಯಿಂದ ಹೇಳುದಲ್ಲ, ಮತ್ತೆ? ಅದಕ್ಕೊಂದು ಅರ್ಥವೇ ಬೇರೆ ಉಂಟು. ಶ್ವೇತ ಕರ್ತವ್ಯ ಅದು ಶಾಂತಿಯ ಸಂಖ್ಯೆ. ಹಾಗೆ ಶಾಂತಿ ಅಂತ ಅತ್ಯಂತಬಹುದಾದ ಹೆಸರು ನಿನಗೆ ಹುಟ್ಟಿರುವುದನ್ನು ಹೆಸರು ದೊಡ್ಡವು. ಅದ್ವಿಕ ಮತ್ತೆ ಬ್ರಹ್ಮ ಅಂದ್ರೆ ಏನು? ದೊಡ್ಡದು ಎನ್ನುವ ಹಾಗೆ. ಎಷ್ಟು ದೊಡ್ಡದು? ಇರುವುದ್ರಲ್ಲಿ ದೊಡ್ಡ ಇನ್ನು ಪ್ರಶ್ನೆ. ತಿಳಿಯಲಿಲ್ಲ ನೀವು. ಪ್ರಶ್ನಾತೀತವಲ್ಲ, ಉತ್ತರ ಸಿಗಬಹುದಾದ ದೊಡ್ಡದು ಉಂಟಾಯಿಲ್ಲ. ಇಲ್ವೇ? ಮತ್ತೆ ವಿಷ್ಣು ಅಂದರೆ ಯಾಪಕ ವಿಶಾಲ. ಒಳಗೆ ಹೊರಗೆ ಮೇಲೆ ಕೆಳಗೆ ಎಲ್ಲದರೂ ತುಂಬಿಕೊಂಡವನು ಎಂಬ ಅರ್ಥದಿಂದ ವಿಷ್ಣು. ಹೌದು. ಹಾಗಿದ್ರೆ ಈಶಾದ್ರಯ ಏನಪ್ಪ ಇದು? ಯಜಮಾನ ಅಧಿಕಾರಿ. ಯಾರಿಗೆ ಇಲ್ಲಿ ಬೇರೆ ಎಲ್ಲಿಗಲ್ಲ. ನಾವೀವರು ತುಂಬಿದಂತಹ ಜಲರಾಶಿ ಮಿತ್ತ ಇರುವುದು ಮೂವರು ಮಾತ್ರ, ಅನ್ಯರಿಲ್ಲ. ಆದ್ದರಿಂದ ಈ ದೊಡ್ಡ ದಿಕ್ಕು ವಿಶಾಲಕ್ಕೂ ಅಧಿಕಾರಿ ನಾನು. ಸುಲಭದಲ್ಲೆಲ್ಲ ಆಗುವುದಿಲ್ಲ ಬಿಡು. ಹೆಸರವನಿಗೆ ನನಗೆ ನೆನ್ನುಂಟು. ಬಣ್ಣ ಮೂವರಿಗುಂಟು, ಲೋಕನ ಮೂವರಿಗುಂಟು, ಕರ್ಮ ಮೂವರಿಗುಂಟು. ನಿನ್ನತ್ರ ಹೆಚ್ಚಿನದ್ದು ಇವಾಗ ಸಮಾನತೆ ಉಂಟು ಹೇಳುದಲ್ವಾ? ನನ್ನಲ್ಲಿ ಹೆಚ್ಚಿಗೆ ಇದ್ದೇ ಮಾತನಾಡುವುದು ನಾನು. ನಿನಗೆ ಯಾವುದು ಹೆಚ್ಚಾದ? ಸರಿಯಾಗಿ ನನ್ನನ್ನು ಗಮನಿಸಿ ನೋಡಬೇಕಿತ್ತು ನೀವು. ಗಮನಿಸುವುದಿಲ್ಲ ಎಂಬುದು ಸ್ಪಷ್ಟ. ನಮ್ಮ ಗಮನ ಕಡಿಮೆ ಐತೆ. ಕಡಿಮೆ ಆಯ್ತು. ಎಲ್ಲಿಂದ ಎಲ್ಲಿ ಸರಿಯಾಗಿ ನನ್ನನ್ನು ಏನಿಂದ ಕೆಳಗವರೆಗೆ ನೋಡಂತೆ. ನಾನು ಹೇಳಿದ್ದು ಸರಿಯಾಗಿ ಹೇಳ್ತಿದ್ದೆ, ನೀನೇ ಹೇಳಬೇಕು. ನಿನಗೆ ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳುದು. ಸರಿಯಾಗಿ ಸರಿಯಾಗಿ ಆಲೋಚನೆ ಮಾಡು. ಮಾತೆಯಾಡಿದ್ದು ಮೂರನೇ ಕಣ್ಣನ್ನು ಹೊಂದಿದಂತಹ ನೀನು ಈಶಾ ಎನ್ನುವ ಹಾಗೆ. ನಮಗೆ ಎರಡೆರಡು ಕಣ್ಣಾದ ಇದಕ್ಕೆ 3 ಕಣ್ಣಿದೆ. ನೇತ್ರಧಾರಿ ಕಣ್ಣಿದೆ ಅಂತ ನಮಗೂ ಗೊತ್ತಿದೆ. ಅವನಲ್ಲಿ ಅದರಲ್ಲೇ ವಿರೋಧ ಅಧಿಕ ಮತ್ತೆ ಅದು ಸಾಮಾನ್ಯದಲ್ಲ. ಕಿಚ್ಚು ಕಣ್ಣನ್ನು ಹೊಂದಿದವನಿದ್ದೆ. ಎಲ್ಲಾದ್ರೂ ವಿಧಾತನ ಸೃಷ್ಟಿಯಲ್ಲಿ ಸಮಾತೋಲನೆ ತಪ್ಪಿತು. ಮೂರನೇ ಕಣ್ಣನ್ನು ತೆರೆಯುತ್ತೇನೆ. ಸಕಲ ಸಾಮರ್ಥ್ಯ ನನಗೆ ಲಯ ತಪ್ಪಿದ್ರೆ ಕೋಪ ಬರ್ತದೆ. ಸಕಲ ಅಂದ್ರೆ ಯಾವುದನ್ನು ಸುಡುವುದು? ನೀನು ಸೃಷ್ಟಿ ಮಾಡಬೇಕಲ್ಲ. ಆದ್ದರಿಂದ ಹೇಳುವುದು ದೃಢದಲ್ಲಿ ಅಧಿಕರಿದ್ದೇನೆ, ಮರು ಮಾತನಾಡ ಕೂಡದು. ಈರುವರು ಒಪ್ಪಿಕೊಳ್ಳ. ಒಳಗಿಂದೊಳಗೆ ಆಳಕ್ಕಿಳಿಯುವುದು ಬೇಡ, ಹೊರಗಿಂದ ನೋಡಿದ್ರೆ ದೊಡ್ಡ ದೊಡ್ಡವ ಮತ್ತೆ ಕಡಿಮೆ ಇದ್ರೆ ಅದಕ್ಕೆ ಬೇರೆ ಸಣ್ಣವಲ್ಲ. ಹೌದಾ? ಏನು ಒಂದು ಕಡಿಮೆ ಇದ್ರೆ ಏನು ಹೇಳುದು? ಏನು ಹೇಳುವುದು? ಊನ ಅಲ್ಲ. ಈಗ ದೊಡ್ಡದಿದ್ರೆ ಅದು ಅಧಿಕ ಅಲ್ಲ. ಹಾಗೆ ಅಧಿಕ ನಾನು. ನೀನು ಅಂಗಡಿ ಎಷ್ಟು? ನೀನು ಏನೇ ಹೇಳು, ನಾನು ಲಯ ಮಾಡುವವ. ಹೌದು. ಅವ ಹೇಳ್ತಾನೆ ನಾನು ಪಾಲನೆ ಮಾಡುವವ. ಹೌದು. ನೀವಿಬ್ರು ಕೆಲಸ ಮಾಡ್ಬೇಕಂತಂದ್ರೆ ಮೊದಲು ನನ್ನದು ಪ್ರಾರಂಭ ಆಗಬೇಕು. ಏನು ಮಾಡ್ತೀನಿ? ಮೊದಲು ನಾಗದಿದಲು
ಇಲ್ಲ. ಕೆಲಸದಿಂದ ದೊಡ್ಡವಾದ ನಮಗಿಬ್ಬರಿಗೆ ಕೆಲಸ ಉಂಟು. ನೀವು ಸಣ್ಣವರು, ಎಷ್ಟು ಸಣ್ಣವರು ಅಂತ ಹೇಳಿದ್ರೆ ಎಷ್ಟು? ಬ್ರಹ್ಮನಾಡಿದಂತ ಮಾತಿನ ಅರ್ಥ ಏನು ಎನ್ನುವುದನ್ನು ತಿಳಿದುಕೊಳ್ಳುವಷ್ಟು ನಿಮ್ಮಲ್ಲಿ ಸಾಮರ್ಥ್ಯ ಇದೆ. ಅಷ್ಟು ಬೆಳವಣಿಗೆ ಇಲ್ಲ. ಆದ್ರೆ ಯಾಕೋ ಮೇಲ್ಮೆಯಿಂದ ಅಷ್ಟು ಅಂತ ಅಲ್ಲದ್ರೆ ಆಳವಾಗಿ ಇನ್ನೆಷ್ಟಪ್ಪ ಇನ್ನೂ ಆಧಾರ ಕೊಡಬೇಕಾಗ್ತದೆ ನಿಮಗೆ. ನೋಡೋಣ. ಯಾಕೆ? ಏನು ಮೊದಲು ಸರಿಯಾಗಿ ಆಲೋಚನೆ ಮಾಡಿ ನೋಡಿ. ಪ್ರತ್ಯಕ್ಷಳಾದಂತ ತಾಯಿ ಮೊದಲಾಗಿ ಕರ್ತದ್ಯಾರ ಮಗನೇ ಬ್ರಹ್ಮ. ಹೌದು. ಮಾತ್ರ ಅಲ್ಲ, ನನ್ನ ಬ್ರಹ್ಮ ಎಂಬ ಆ ಹೆಸರಿನ ಶಬ್ದಕ್ಕಿರುವ ಅರ್ಥ ಏನು? ದೊಡ್ಡದು ಎನ್ನುವುದು. ಸರಿಯಪ್ಪ, ಸರಿ ಆಲೋಚಿಸಿ. ದೊಡ್ಡದು ಎನ್ನುವುದನ್ನು ದೊಡ್ಡವನಾದಂತ ನನಗೆ ನಾಮವಾಗಿ ಇರಿಸುವುದರ ಮೂಲಕವಾಗಿ ನೀನು ದೊಡ್ಡವ, ದೊಡ್ಡದೇ ದೊಡ್ಡವ ಸರಿ ಎನ್ನುವುದನ್ನು ತಾಯಿಯೇ ತೋರಿಸಿಕೊಟ್ಟಿದ್ದಾಳೆ. ಆಯ್ತು. ಒಂದು ಮಾತ್ರ ಅಲ್ಲ, ಉದ್ಯೋಗವನ್ನು ಕೊಡುವಾಗಲಾಗಿ ಮೊದಲು ಯಾರಿಗೆ? ಮೊದಲು ನನಗೆ. ಮಗನೇ ನಿನಗೆ ಸೃಷ್ಟಿಯ ಕಾರ್ಯ. ಲೋಕವನ್ನು ಕೊಡುವಾಗಲೂ ಹಾಗೆ. ಮಗನೇ ನಿನಗೆ ಸತ್ಯಲೋಕ. ಎಲ್ಲವೂ ಮೊದಲು ನನಗೆ. ಓ ಹಾಗೆ ಹಾಗೆ. ಆದ್ರೆ ಜನ್ಮದಲ್ಲಿ ನಾನು ಮೊದಲಿಗ. ಹೌದು, ನಾನೇ ಮೊದಲಿಗ ಅಂತ ಹೇಳಿದ್ರೆ ಕೊಡುವನ. ಎಲ್ಲವನ್ನು ತಾಯಿ ಮೊದಲಾಗಿ ನನಗೆ ಕರುಣಿಸಿದರಿಂದ ಮೊದಲು ನಾನು ದೊಡ್ಡವ, ನಾನು ಯಜಮಾನನಾಗುವ ಯೋಗ್ಯತೆಯನ್ನು ಹೊಂದಿದವ. ಆದಿ ತಪ್ಪರಿಗೆ ಮೊದಲಿನ ಅಂತ ಹೇಳಿ ಸಾಕು. ನೀವು ಮೊದಲೇನು ಮಾಡ್ತಿಂತ ಬೇಕಬೇಡ. ಈಗ ನೀನು ಹೇಳಿದ್ದಿ ನಾನು ಪಾಲಿಸುವವ, ಅವಳತನ ಸುಡುವೇನು. ಒಂದು ಹೆಚ್ಚಿನದಲ್ಲಿ ಎಲ್ಲ ಸುಡುತ್ತೇನೆ. ಯಾವುದನ್ನು ಸುಡುತ್ತಾನೆ? ನೀನು ಯಾವುದನ್ನು ಪಾಲಿಸ್ತಿ? ಮೊದಲು ನಾ ಸೃಜಿಸಲು, ನಾನು ಸೃಷ್ಟಿ ಮಾಡಿದರೆ ಮಾತ್ರ ನಿನಗೆ ಉದ್ಯೋಗ ಇರುವುದು. ಜೀವೋತ್ಪತ್ತಿ ಆಗ್ಬೇಕು. ಇವನಿಗೆ ಹಾಗೆ ನನ್ನ ಸೃಷ್ಟಿಯ ಬಳಿಕ, ನಿನ್ನ ಪಾಲನೆಯ ಬಳಿಕ ಅವನಿಗೆ ಉದ್ಯೋಗ ಇರುವುದು. ಓ ಅದನ್ನೇ ಹರಲಯಗೊಳಿಪ. ಹಾಗಂತ ಸೃಷ್ಟಿ ಅನ್ನೋದು ಸಾಮಾನ್ಯವಾದ ಕೆಲಸ ಅಂತ ಭಾವಿಸಿದ್ವಿ. ಹೋದ ಕಲ್ಪದಲ್ಲಿ ಜೀವಿ ಮಾಡಿದ ಪಾಪ ಪುಣ್ಯ ಇವೆರಡರ ಸರಿಯಾದ ವಿಶ್ಲೇಷಣೆಯನ್ನು ನಡೆಸಿ ಈ ಕಲ್ಪಕ್ಕೆ ಆ ಜೀವಿ ಹೇಗಿರಬೇಕು, ಹೇಗೆ ಬದುಕಬೇಕು, ಯಾವ ರೀತಿಯಲ್ಲಿ ಸಾಯಬೇಕು, ಯಾವುದನ್ನೆಲ್ಲ ತಿನ್ನಬೇಕು, ಇದನ್ನೆಲ್ಲ ತರ್ಕಿಸಿ ಅದರ ಹಣೆಯಲ್ಲಿ ಬರೀತೇನೆ. ಸ್ಥಿತಿ ಹಾಗೂ ಗತಿಗಳನ್ನು ನೀನು ನಿರ್ಣಯಿಸ್ತೀನಿ. ನೀನು ಆಡುವುದೀಗ. ನಿನಗೆ ಎಂತದ್ದು ಕೆಲಸ ಉಂಟು? ಕೊಡಬೇಡ. ಏನು ಕೆಲಸ ಇಲ್ಲ ಅಂದ್ರೆ ನಾನು ಬರೆದಂತ ಹಣೆ ಬರಹ ಅದನ್ನು ಓದು. ಬ್ರಹ್ಮ ಬರಹವನ್ನು ಓದು. ಈ ಜೀವಿಗೆ ಇಷ್ಟೊತ್ತಿಗೆ ಇಂಥದ್ದನ್ನು ಕೊಡಬೇಕು, ಅವನು ಎಷ್ಟು ಸಲ್ಲಬೇಕು. ಹೌದು, ಇವನಿಗೆ ಇಷ್ಟು ಕೊಡಬೇಕು, ಇವನಿಗೆ ಇಂಥದ್ದಾಗಬೇಕು, ಇವನಿಗೆ ಅಂಥದ್ದಾಗಬೇಕು. ನಿನಗೆ ಕೊಡುವ ಕೆಲಸ ಮಾತ್ರ. ಹೌದಪ್ಪ, ಕೊಡುವುದೇ ಕೆಲಸ. ನೀನು ಕೊಡುವುದನ್ನು ಕೂಡ ನಾನೇ ಸೃಷ್ಟಿ ಮಾಡಿ ಇಟ್ಟಿದ್ದೇನೆ. ನಿನಗೆ ಕೆಲಸವೇ ಇಲ್ಲ. ಅದನ್ನು ನೀನೇ ಸೃಷ್ಟಿ ಮಾಡಿದ್ದೇನೆ. ಇವನು ಹೇಳ್ತಾನೆ ಲಯ ಮಾಡ್ತೇನೆ. ಅದ ಲಯಗೊಳಿಪ. ಯಾವುದನ್ನು ನಾನು ಸೃಷ್ಟಿ ಮಾಡಿದ್ದನ್ನು ನೀನು ಪಾಲಿಸಿದ್ದನ್ನು ಲಯಕ್ಕಾಗುವಾಗಲಾಗಿ ಬ್ರಹ್ಮಣ್ಣ ಹೇಳಿದ್ದಾನೆ ಇವತ್ತಿಗೆ ಈ ಜೀವಿಯನ್ನು ಲಯಗೊಳಿಸಬೇಕು. ಇದಕ್ಕೆ ಆಯುಷ್ ಮುಗಿಯಿತು. ಇವತ್ತು ಮುಗಿಯಿತು. ತಗೊಂಡು ಹೋಗ್ಬೇಕು. ಇದನ್ನು ಕೊಂಡೋಗ್ಬೇಕು. ಇದನ್ನು ಲಯಗೊಳಿಸಬೇಕು. ಅವನಿಗೆ ಏನಾದ್ರು ಕೆಲಸ ಉಂಟ? ಏನೂ ಕೆಲಸ ಇಲ್ಲ. ಸಮಯ ನೋಡಿಕೊಂಡ್ರೆ ಆಯ್ತು ಅಷ್ಟೇ. ಸಮಯ ನೋಡಿಕೊಳ್ಬೇಕು. ನೋಡು, ನೀನು ಮಾಡುವಂತ ಪಾಲನೆ, ಅವ ಮಾಡುವಂತ ಲಯ, ಇದೆರಡಕ್ಕೂ ಮೂಲ ನಾನು. ಈಗ ನಾನು ಒಂದು ವೇಳೆ ನನ್ನ ಸೃಷ್ಟಿಯನ್ನೇ ಮಾಡ್ಲಿಲ್ಲ ಅಂತ ಇಟ್ಟುಕೋ, ನಿಮ್ಗೆ ಇಬ್ಬರಿಗೆ ಉದ್ಯೋಗ ಉಂಟಾ? ಇಲ್ಲ. ನಿಮಗೆ ಉದ್ಯೋಗ ಇಲ್ಲ. ಮಾಡುವುದಿಲ್ಲ ಅಂತ ಹಠ ಅಲ್ಲ, ಮಾಡದೇ ಇದ್ರೆ. ಈಗ ನಾನು ಮಾಡದೇ ಮಾತಿಗಾಗಿ ಮಾಡದೇ ಇದ್ರೆ ಏನು ಮಾಡ್ತೀವಿ? ಉದ್ಯೋಗ ಉಂಟಾ? ನಮಗೆ ಉದ್ಯೋಗ ಇಲ್ಲ. ನಿಮಗೆ ಉದ್ಯೋಗ ಇಲ್ಲ. ಒಂದು ಮಾತು ಕೇಳಲ್ಲ, ಹೇಗೆ? ನೀನೇನು ಮಾಡ್ತೀವಿ? ಅಲ್ಲ, ನನಗೂ ಉದ್ಯೋಗ ಇಲ್ಲ. ಹಾಗಂತ ನಿಮಗೆ ಇಬ್ಬರಿಗಿಲ್ಲ. ನಿಮಗೆ ವಿಘ್ನ ಸಂತೋಷ. ಅವರಿಗೆ ಇಬ್ಬರಿಗೆ ಕೆಲಸ ಸಿಗುವಾಗ ನಿಮಗೆ ಇಬ್ಬರಿಗೂ ಕೆಲಸ ಇಲ್ಲ. ನನ್ನದು ಒಬ್ಬನ ಹಾಗೆ ನನಗೆ ಎಲ್ಲೇ ಇದ್ರು ಅಡ್ಡಿಲ್ಲ, ಅವರಿಗೆ ಸಿಗುವಾಗ ಅನ್ನುವಂತ ಒಂದು ವಿಘ್ನ ಸಂತೋಷ ಇದೆ. ಇದೀಗ ನೀವು ಮಾಡಲಾರೆ ಎಂಬ ನಿರ್ಣಯ ಅಲ್ಲ, ನಾನು ಮಾಡದೇ ಇತ್ತು ನಿಮಗೆ ಉದ್ಯೋಗ ಇರುವುದಿಲ್ಲ ಎನ್ನುವುದನ್ನ ಮಾಡಬಹುದಾದ ನನ್ನ ಉದ್ಯೋಗ ಅಂತ ಗಮನ ಇರಲಿ ಅಂತ ಆಡುದು. ಅದರಿಂದ ಸೃಷ್ಟಿ ಕಾರ್ಯ ಘನವಾದ ಎಷ್ಟೊಂದು ಅಷ್ಟೊಂದು ಅಪ್ಪ ಸೃಷ್ಟಿ ಕಾರ್ಯ ಘನವಲ್ಲ.
ಆದದ್ದು ಗೊತ್ತು ಯಾವುದು ನನಗೆ ಕೊಟ್ಟದ್ದು ಕಡಿಮೆ ಆಯಿತು ಅಂತ ಹೇಳಲಿಲ್ಲ ಅಲ್ಲ. ಹಾಗೆ ಹೇಳಿದ್ದು ಅಂದರೆ ಆದಿಯಿಂದಲೇ ಪ್ರವರ್ತಕನಾಗುತ್ತೆ ನೀನು. ಮತ್ತೆ ನಾಳೆ ನಿನ್ನ ಸೃಷ್ಟಿಯವರೆಲ್ಲ ಹೀಗೆ ಮಾಡ್ತಾರೆ. ಕೊಟ್ಟದ್ದು ಕಡಿಮೆ ಆಯಿತು, ಕೊಟ್ಟುದೇ ಹೆಚ್ಚು ಎನ್ನುವಂತೆ ಯಾವನು ಭಾವಿಸ್ತಾನೋ ಅದು ಒಳ್ಳೆಯ ಲಕ್ಷಣ. ಆದ್ರೆ ಮೂವರಿಗೆ ಆದಂತಹ ಕೊಡುಗೆ ತುಲನೆ ಮಾಡಿದ್ದು ನಮ್ಮಿಬ್ಬರ ಜೊತೆಗೆ. ಅಲ್ಲಿ ನೀವು ಸ್ಥಾಪನೆ ಮಾಡಿದ್ದು ನಿಮ್ಮಿಬ್ಬರ ಉದ್ಯೋಗಕ್ಕಿಂತ ಹೆಚ್ಚಿನದ್ದು ನನ್ನ ಉದ್ಯೋಗ, ಘನವಾದಂತ ಉದ್ಯೋಗ. ಸೃಷ್ಟಿಪ ಕಾರ್ಯವೇ ಘನವಾದುದು. ಘನತೆ ಎನ್ನುವುದಕ್ಕೆ ಕೆಲವು ಅರ್ಥಗಳು ಉಂಟು. ಒಂದು ಬಹಳ ಎತ್ತರದ್ದು, ಇನ್ನು ತುಂಬಾ ಕಷ್ಟದ್ದು, ಅಥವಾ ಇನ್ನು ಕಠಿಣವಾದದ್ದು. ಎಲ್ಲವೂ ಹೌದಾದಂತಹ ನಿನ್ನ ಉದ್ಯೋಗ ಅಷ್ಟೊಂದು ಘನವಾದದ್ದು. ಎಷ್ಟೊಂದು ಅಷ್ಟೊಂದು ಅಲ್ಲ, ತುಲನೆ ಅಂದ್ರೆ ನಮ್ಮ ಉದ್ಯೋಗದೊಂದಿಗೆ ಅಲ್ಲ, ನಿಮ್ಮ ಬುದ್ಧಿಯ ಮಟ್ಟಕ್ಕೆಲ್ಲ ನಿಲುಕುವಂತದ್ದಲ್ಲ ಅದು. ಈ ಮೂರಕ್ಕಿಂತ ಮಿಗಿಲಾಗಿ ಮತ್ತೊಂದು ನೋಡಿದ್ದೀನಿ ಆಗ. ಹೌದು ಹೌದು. ಅವಳ ಸೃಷ್ಟಿ ಹೇಗೆ? ನಿನ್ನ ಸೃಷ್ಟಿಗೆ ಸಾಹಿತ್ಯ ಕೊಟ್ಟಿದ್ದಾಳಮ್ಮ. ಹೋದ ಗರ್ಭದಲ್ಲಿ ಆಗಿ ಹೋದ ಜೀವನ ಕರ್ಮ ಶೇಷ ಎನ್ನುವುದನ್ನು ಸೃಷ್ಟಿ ಮಾಡು. ಅಮ್ಮನ ಸೃಷ್ಟಿಗೆ ಕರ್ಮಶೇಷ ಉಂಟೆ? ಏನಿಲ್ಲ. ಅವನು ಆಗಬಲ್ಲಳು, ಅವಳು ಆಗಬಲ್ಲು, ಅದು ಎನ್ನಿಸಿಕೊಳ್ಳುತ್ತದೆ. ಅವಳಲ್ಲಿ ಶಕ್ತಿಯಿಂದ ಪುರುಷಾಕಾರವನ್ನು ಕಾಣಿಸಿತು. ಸರ್ವತಂತ್ರ ಸ್ವತಂತ್ರವಾಗಿ ಬೇಕಾದ್ದನ್ನು ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದು. ಸೃಷ್ಟಿ ಸ್ಥಿತಿ ಲಯ ಮೂರನ್ನು ಮಾಡಬಹುದಾದ ಅವಳ ಸೃಷ್ಟಿ ಇಷ್ಟ ಅಲ್ಲವಲ್ಲ ನಿನ್ನ ಸೃಷ್ಟಿ. ನಿನಗಾದ್ರೆ ಕರ್ಮಾಧಾರಿತ, ಅವಳನ್ನ ಆಧರಿಸಿಕೊಂಡು ಎಲ್ಲವೂ ಎನ್ನುವಾಗ ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ಹಾಗೆ ಪಡೆಯುವುದೇ ಘನವಾದದ್ದು. ಯೋಚಿಸು ನೀನು. ಹೇಗೆ ಹುಟ್ಟಿದ ನಿನ್ನ ಸೃಷ್ಟಿ ಯಾಕಾಗಿ ಬೆಳವಣಿಗೆ ಆಗಬೇಕು ಎನ್ನುವುದಕ್ಕೆ. ಹೌದು ಅಲ್ಲ? ಬೆಳವಣಿಗೆಯನ್ನು ಮಾಡುವವನು ಯಾರು? ಆ ಉದ್ಯೋಗ ನನಗಲ್ವ ಎಂಬ ಕೊಟ್ಟದು. ಹೌದು. ಬೆಳೆಸುವುದು ಹೇಗೆ? ಒಟ್ಟು ಬೆಳೆಸಿದ್ರೆ ಆಯ್ತಾ? ನನ್ನ ನಿರ್ದೇಶನ ಉಂಟಲ್ಲ. ಹಂಚುವುದಕ್ಕೊಂದು ಕ್ರಮ ಉಂಟು, ಅದು ಗೊತ್ತುಂಟು ನನಗೆ. ಒಟ್ಟು ಎಲ್ಲರಿಗೂ ಒಂದೇ ಹಾಗೆ ಕೊಡುವುದಲ್ಲ, ಕ್ರಮ ಎಷ್ಟು ಬದಲಾವಣೆ ಉಂಟು. ಅವರ ಕರ್ಮಾಧಾರಿತವಾಗಿ ಬರೆಯುವುದು ಕೊಡುವುದು ಅಂತ ಲೆಕ್ಕಿಟ್ಟು ಹೇಳಿದ್ಯಲ್ಲ. ಯಾರ್ಯಾರ ಕರ್ಮ ಏನೇನು ಮಾಡಿದಂತೆ ಅದಕ್ಕೆ ಉಣ್ಣುವುದಕ್ಕೆ ಬೇಕಾದ ಸಿದ್ಧವಾಗ್ತಾ ನಾನು ಬರೆಯುತ್ತೇನೆ. ನೀನು ಬರೆಯುವುದಾದ್ರೂ ನಿನ್ನ ಸ್ವಂತಿಗೆಯಿಂದಲ್ಲ, ಅವರ ಕರ್ಮವನ್ನು ಬರೆಯುತ್ತೇನೆ. ನಿನಗೆ ಕೆಲಸ ಎಂತದ್ದು? ಕರಣಿಕನ ಕೆಲಸ. ಕೂತು ಬರೆಯುವುದು ಸ್ವಂತದ್ದೆಂತದ್ದು ಅಲ್ಲ. ಅವರ ಹಣೆಯಲ್ಲಿ ಅವರ ವಿಷಯವನ್ನೇ ಬರೆಯುವುದು. ಈ ಬ್ರಹ್ಮನದ್ದು ಹೆಚ್ಚುವರಿ ಸೇರ್ಪಡೆ ಉಂಟು. ಹಾಗಾದ್ರೆ ಇಷ್ಟು ಕೊಡುವುದೇನು? ಕೊಡುವಾಗ ತುಂಬಾ ಯೋಚನೆ ಮಾಡಬೇಕಾಗ್ತದೆ. ಹುಟ್ಟಿಕೊಂಡ ಜೀವನಗಳಿಗೆ ಬಹಳಷ್ಟು ಬೇಕುಗಳಿರ್ತದೆ. ಅದು ಬೇಕು, ಇದು ಬೇಕು, ಹಾಗೆ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅಂತ ಅವರು ಬೇಕು ಅಂತ ಬಯಸಿದಾಗ ಎಲ್ಲವನ್ನು ಕೊಡುವುದಕ್ಕಾಗುವುದಿಲ್ಲ. ಆಗ ನಾನು ಮೊದಲು ನೋಡಿಬೇಕಾದ್ದು ನೀನು ಬರೆದ ಬರಹವನ್ನು. ಏನಿವರಿಗೆ ಪೂರ್ವಜನ್ಮದ ಕರ್ಮದ್ದೇನಾದರೂ ದೋಷ ಉಂಟು ಅಂತಾದ್ರೆ ಕೊಡುವುದಕ್ಕಾಗುವುದಿಲ್ಲ. ಅದರ ಜೊತೆಯಲ್ಲಿ ನೋಡ್ತೇನೆ, ಇವರಿಗೆ ಕೊಟ್ಟುದರಿಂದ ಆಚೆಯವರಿಗೆ ಏನಾದರೂ ನೋವಾಗ್ತದ? ಎಡಬಲದಲ್ಲಿದ್ದವರಿಗೆ ಅಂದ್ರೆ ಸಮತೋಲನ ತಪ್ಪುತ್ತದಂತ. ತಪ್ಪುವಂತ ವ್ಯಕ್ತಿತ್ವ ಇದ್ದವರು ಹೌದು, ಆಗಲೂ ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಯಾರಿಗೆ ಏನು ಬೇಕು, ಯಾವಾಗ ಬೇಕು, ಎಷ್ಟು ಕೊಟ್ಟರೆ ಜಗತ್ ವ್ಯವಸ್ಥೆ ಸರಿಯಾಗಿರ್ತದೆ ಎನ್ನುವುದನ್ನು ಬೇಕಾದ ಕೊಟ್ಟು ಪೊರೆಯುವ ಉದ್ಯೋಗವನ್ನು ಕೊಟ್ಟದ್ದು ನನಗಮ್ಮ. ಹಾಗಾದ್ರೆ ಹುಟ್ಟು ಸಾವುಗಳ ಮಧ್ಯದಲ್ಲಿರುವಂತಹ ಪೊರೆಯುವ ಉದ್ಯೋಗ ನನಗೆ ಕೊಡುವಲ್ಲಿ ಸುದೀರ್ಘವಾದಂತಹ ಯೋಚನೆ ಉಂಟು ಎನ್ನುವುದು ಸ್ಪಷ್ಟತಾನೆ. ಅದರಿಂದ ಆಡಿದ್ದು. ನಿನ್ನ ಉದ್ಯೋಗವನ್ನು ಹಗುರ ಮಾಡಿದ್ದಲ್ಲ, ನನ್ನ ಉದ್ಯೋಗವೇ ದೊಡ್ಡದು ಅಂತ ನಾನು ಆಡುವುದೂ ಅಲ್ಲ. ಸಮಾನತೆ ಎನ್ನುವುದನ್ನು ತಪ್ಪಿ ನೀ ಮಾತಾಡಿದ್ದಕ್ಕೆ ಹೇಳಿದ್ದೆ. ಸೃಷ್ಟಿಪ ಕಾರ್ಯದೊಂದಿಗೆ ತುಲನೆ ಮಾಡಿದ್ರೆ ಪಾಲಿಪ ಉದ್ಯೋಗ ಜ್ಯೇಷ್ಠ ಖಂಡಿತ ಅಲ್ಲ, ಅದು ಸರ್ವಶ್ರೇಷ್ಠ. ಪೊರೆಯುವ ಉದ್ಯೋಗ ಶ್ರೇಷ್ಠವಾದ್ದು. ಅದು ನಾವು ಅಮ್ಮನ ಪೊರೆಯುವಿಕೆಗೆ ಒಳಗಾದ್ದರಿಂದಲೂ ಗೊತ್ತಾಗ್ತದೆ. ಯೋಚನೆ ಮಾಡು, ಮೂವರು ಹುಟ್ಟಿಕೊಂಡೇವೋ ಇಲ್ಲ, ಹಿಂದೆ ಮುಂದೆ ನೋಡಿದ್ರೆ ನಾವು ಸೃಷ್ಟಿ ಆಯ್ತು. ಯಾಕೆ ಗೊತ್ತಿಲ್ಲ. ಅಮ್ಮ ಬಂದು ಹೇಳಿದ್ದು ಸೃಷ್ಟಿ ಯಾಕಾಗಿ ಆಯ್ತು, ಏನಾಗಬೇಕು ಎನ್ನುವ ಹಾಗೆ ಬರೀ ಪಾತ್ರವಾಗಿರುವ ನಮ್ಮಲ್ಲಿ ಬೇಕಾದನ್ನು ತುಂಬಿಸಿ ಪಾತ್ರತ್ವವನ್ನು ಕಲ್ಪಿಸಿಕೊಟ್ಟದ್ದು. ಪಾತ್ರತ್ವ ಸಿದ್ಧವಾಗುವುದು ಕೊಡುವುದರಿಂದ, ಅಮ್ಮನ್ನು ಕೊಟ್ಟುವುದರಿಂದ ನಾವು ಅದು ನಾಳೆ ಎಲ್ಲರಿಗೆ ಕೊಡುವ ನಾನು ಎನ್ನುವುದರ ಉದ್ಯೋಗದ ಶ್ರೇಷ್ಠತ್ವ ಪಾಲನೆಗೆ ತಾನೆ. ಆದ್ದರಿಂದ ನಿನ್ನ ನಡೆ ನನಗೆ ಒಪ್ಪಿಗೆ ಇಲ್ಲ. ನೀನು ನನ್ನ ನಡೆಯನ್ನು ಒಪ್ಪಬೇಕು ಅಂತಿಲ್ಲ. ನೋಡ ನಿನ್ನ ನಡೆಯನ್ನು ಹರನಿಂದ ನಾಕ್ಷಣ ಹರಿ ನಿನ್ನ ವಚನವು ಹೊರೆಯುವ ಶೇಷನು